ಬಂಟ್ವಾಳ ಪುರಸಭೆ ಆಡಳಿತದ ಎರಡನೇ ಅವಧಿಯ ಕೊನೆಯ ಸಾಮಾನ್ಯ ಸಭೆ ಅಧ್ಯಕ್ಷರ ಕಾರ್ಯವೈಖರಿ ವಿರುದ್ಧ ಪ್ರತಿಪಕ್ಷ ಸದಸ್ಯರ ಅಸಮಾಧಾನ, ಆಕ್ರೋಶ ಮತ್ತು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದ ವಿದ್ಯಮಾನಕ್ಕೆ ಸಾಕ್ಷಿಯಾಯಿತು. ಪುರಸಭಾಧ್ಯಕ್ಷ ವಾಸು ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಪುರಸಭಾ ಸಭಾಂಗಣದಲ್ಲಿ ಇಂದು ಈ ಅವಧಿಯ ಕೊನೆಯ ಸಭೆ ನಡೆಯಿತು. ಇವತ್ತು 60-80 ಬಿಲ್ಡಿಂಗ್ ಉಂಟು, 60-80 ಅಗ್ರಿಮೆಂಟ್ ಉಂಟು. ನಮಗೇನು ಅಗತ್ಯ ಇಲ್ಲ. ಇವರು ಇದು ಮಾಡುವಾಗ ಕಾನೂನು ಇವರು ನಮಗೆ ಕಲಿಸಬೇಡ. ನಮಗೆ ಯಾರಿಗೆ ಎಲ್ಲರೂ ಹೇಳುವಾಗ ಕೂಡ ಅಧ್ಯಕ್ಷ ಅಂತ ಹೇಳಿದ ಏನೋ ಅವ್ನು ದೂರ ಇಟ್ಟುಕೊಂಡು ಅವರೆಂತ ಮಾತಾಡಿದ್ರು ಹೇಳಿಸ್ಬೇಕಾ ನಾನು? ಅವರು ಯೂಸ್ ಮಾಡ್ತಾರೆ, ಅವರು ಸಾರ್ವಜನಿಕ ತೊಂದರೆ ಪಬ್ಲಿಕ್ ಸ್ವಚ್ಛ ಮಾಡೋದಕ್ಕೆ ಚರಂಡಿಗೆ ಕೊಡ್ತಾರೆ. ಎಲ್ಲಿ ಕೊಡ್ಬೇಕಂದ್ರೆ ನಮ್ಗೆ ಗೊತ್ತಿಲ್ಲ. ಹೊಟ್ಟೆ ಹೊಡಿಬಾರ್ದು ಅಂತ ಹೇಳಿ ಇದು ಹೊಟ್ಟೆ ಹೊಡಿಬೇಕಂತ ಮಾಡಿ ನೀವು ಮಾಡಿ ನನ್ಗೆ ಹೇಗೆ ಮಾಡ್ಬೇಕಂತ ಹೇಳಿ ಗೊತ್ತು. ಅಗ್ರಿಮೆಂಟ್ ಕಂಟಿನ್ಯೂ ಮಾಡಿ ಹೇಗೆ ಬರ್ತದೆ ಅದು? ಬಿಸಿ ರೋಡಿನ ಆಡಳಿತ ಸೌಧದ ಕಚೇರಿಯ ಮುಂಭಾಗದಲ್ಲಿ ಪುರಸಭೆಗೆ ಸೇರಿದ ಸಂಕೀರ್ಣದಲ್ಲಿರುವ ಬೂಡ ಕಚೇರಿಗೆ ನಿಗದಿಪಡಿಸಿದ ಬಾಡಿಗೆ ಪಾವತಿ ಆಗದಿರುವುದು, ವಾಣಿಜ್ಯ ಸಂಕೀರ್ಣದ ಕೊಳಚೆ ನೀರು ಸರಿಯಾಗಿ ಹರಿದು ಹೋಗದೆ ಶೇಖರಣೆ ಆಗಿರುವುದು, ಸ್ವಚ್ಛತೆಯ ಕೊರತೆ ಇತ್ಯಾದಿ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರ ಪರವಾಗಿ ತಾನು ಪುರಸಭೆಯ ಅಧ್ಯಕ್ಷರ ಗಮನಕ್ಕೆ ತಂದಿದ್ರು. ಇದಕ್ಕೆ ಅಧ್ಯಕ್ಷರು ಯಾವ ರೀತಿಯಲ್ಲೂ ಕೂಡ ಸ್ಪಂದಿಸದೆ ಅಗೌರವ ತೋರಿದ್ದಾರೆ ಎಂದು ಆರೋಪಿಸಿ ಸದಸ್ಯ ಎ ಗೋವಿಂದ ಪ್ರಭು ಅವರು ಸಭೆ ಆರಂಭವಾಗ್ತಾ ಇದ್ದಂತೆ ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಈ ಸಂದರ್ಭ ಬಿಜೆಪಿ ಸದಸ್ಯರು ಎದ್ದು ನಿಂತು ಬೆಂಬಲ ಸೂಚಿಸಿದ್ರು. ಸಾರ್ವಜನಿಕರ ವ್ಯವಸ್ಥೆ ಇವತ್ತು 60-80 ಬಿಲ್ಡಿಂಗ್ ಉಂಟು, 60-80 ಅಗ್ರಿಮೆಂಟ್ ಉಂಟು. ಇದರಲ್ಲಿ ಬೇರೆ ಕಾನೂನು ಉಂಟು. ಕಾನೂನಲ್ಲಿ ಬಂದೆ ಎಬ್ಬಿಸಿದ್ದು ಅವರು ನಾನು ಇರುವಾಗ ಅವರೆಂತ ಮಾತಾಡಿದ್ರು ಹೇಳಿಸ್ಬೇಕಾ ನಾನು? ಅವರು ಯೂಸ್ ಮಾಡ್ತಾರೆ, ಅವರು ಸಾರ್ವಜನಿಕ ತೊಂದರೆ ಪಬ್ಲಿಕ್ ಸ್ವಚ್ಛ ಮಾಡೋದಕ್ಕೆ ಚರಂಡಿಗೆ ಕೊಡ್ತಾರೆ. ಸುಮಾರು 45 ನಿಮಿಷಗಳ ಕಾಲ ಸದನದ ಬಾವಿಯಲ್ಲಿ ಕುಳಿತು ಪ್ರತಿಭಟಿಸಿದ ಹಿರಿಯ ಸದಸ್ಯ ಗೋವಿಂದ ಪ್ರಭು ಅವರನ್ನ ಆಡಳಿತ ಪಕ್ಷದ ಸದಸ್ಯರಾದ ಸಿದ್ದಿಕ್ ಬೋಗೋಡಿ, ಮೊಹಮ್ಮದ್ ಶರೀಫ್ ಮತ್ತು ರಾಮಕೃಷ್ಣ ಆಳ್ವ ಅವರು ಮನವೊಲಿಸುವ ಪ್ರಯತ್ನ ಮಾಡಿದರು. ಸತತ 10 ನಿಮಿಷಗಳ ಪ್ರಯತ್ನದ ಬಳಿಕ ಮನವೊಲಿಸುವ ಪ್ರಯತ್ನದಲ್ಲಿ ಅವರು ಯಶಸ್ವಿಯಾದರು. ಒಂದು ಹಂತದಲ್ಲಿ ಅವರ ಪ್ರತಿಭಟನೆಗೆ ಆಡಳಿತ ಪಕ್ಷದ ಸದಸ್ಯರು ಬೆಂಬಲಿಸಿದ ವಿದ್ಯಮಾನ ಕೂಡ ನಡೆಯಿತು. ಕೂಡದ ಆಫೀಸಿಗೆ ನಾನು ನೋಡು ಕಂಚಿನಡ್ಕ ಪದವಿನಲ್ಲಿರುವ ತ್ಯಾಜ್ಯ ಸಂಸ್ಮರಣಾ ಘಟಕದಲ್ಲಿ ತ್ಯಾಜ್ಯ ನಿರ್ವಹಣೆ ಸರಿಯಾಗಿ ಆಗದಿದ್ದರೂ ಕೂಡ ಪ್ಲಾಸ್ಟಿಕ್ ಪ್ರತ್ಯೇಕಿಸಲು 15 ತಿಂಗಳಿಗೆ 15 ಲಕ್ಷ ರೂಪಾಯಿ ನೀಡುತ್ತಾ ಇರುವ ಬಗ್ಗೆ ಸದಸ್ಯರಾದ ಗೋವಿಂದ ಪ್ರಭು ಮತ್ತು ಮೊಹಮ್ಮದ್ ಶರೀಫ್ ಪ್ರಶ್ನಿಸಿದರು. ಇದಕ್ಕೆ ಅಧಿಕಾರಿಗಳು ಸರಿಯಾಗಿ ಉತ್ತರಿಸಲಾಗದೆ ತಡವರಿಸಿದ ಪ್ರಸಂಗ ನಡೆಯಿತು. ಬೀದಿ ಬದಿ ವ್ಯಾಪಾರ ತೆರವು ಮಾಡುವ ನಿರ್ಣಯ ಇಂದು ಸಂಜೆಯೊಳಗೆ ಕಾರ್ಯಗತ ಮಾಡಲು ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಕೊನೆಯ ಸಭೆಯಾದ ಕಾರಣ ಅಧಿಕಾರಿಗಳ ವಿರುದ್ಧ ಸದಸ್ಯರು ಅನೇಕ ವಿಚಾರಗಳಲ್ಲಿ ಗರಂ ಆದರು. ವಿದಾಯ ಭಾಷಣ ಮಾಡಿದ ಪುರಸಭಾ ಅಧ್ಯಕ್ಷ ವಾಸು ಪೂಜಾರಿ ಕಡಿಮೆ ಅವಧಿಗೆ ಅಧ್ಯಕ್ಷನಾಗಿರುವ ಅವಧಿಯಲ್ಲಿ ಕೆಲಸ ಮಾಡಲು ಸಹಕರಿಸಿದ ಎಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸಿದರು. ಅವರೆಂತ ಮಾತಾಡಿದ್ರು ಹೇಳಿಸ್ಬೇಕಾ ನಾನು? ಅವರು ಯೂಸ್ ಮಾಡ್ತಾರೆ, ಅವರು ಸಾರ್ವಜನಿಕ ತೊಂದರೆ ಪಬ್ಲಿಕ್